ನಮಸ್ಕಾರ. ನಿಮ್ಗೆ ಆಡ್ಲಿಕ್ಕೆ ಅಲ್ಲಿ ಉಂಟು ಜಾಗ, ಹೋಗಿ ಅಲ್ಲಿ ಆಡಿ. ಅದೆಲ್ಲ ನೀವೇ. ಗೆಳೆಯರೇ, ಸೊ ನಾವೆಲ್ಲಿಗೆ ಬಂದಿದ್ದೇವೆ ಇವತ್ತು? ನಾವು ಬಂದಿದ್ದೇವೆ ರಸಲ್ ಖೈಮಾ. ರಸಲ್ ಖೈಮಾ ಇವತ್ತು ಇದೇ ವಿಲ್ಲ ಇವತ್ತು ನಾವು ಸ್ಪೆಂಡ್ ಮಾಡಲಿದ್ದೇವೆ. ಸೊ ಒಳಗೆ ಹೋಗೋಣ, ನೋಡುವ ಒಳಗಡೆ ಏನಿದೆ ಏನಿಲ್ಲ, ಏನು ಇಷ್ಟ ಆಯ್ತು ಏನು ಕಷ್ಟ ಆಯ್ತು ಅಂತೇಳಿ ನಿಮ್ಗೆ ವಿಡಿಯೋದಲ್ಲಿ ನಾವು ಹೇಳ್ತಾ ಹೋಗ್ತೇವೆ. ಹೇಗೆಲ್ಲ ನಾವು ಟೈಮ್ ಸ್ಪೆಂಡ್ ಮಾಡ್ತೀವಿ ನಮ್ದೊಂದು ಚಿಕ್ಕ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ. ಸೊ ನಾವೀಗ ಒಳಗಡೆ ಎಂಟ್ರಿ ಆಗೋಣ. ಇಲ್ಲಿ ಹೇಗಿದೆ ಹಾಲ್ ಎಲ್ಲ ಹೇಗಿದೆ? ವಿಲ್ಲಾ ಟೂರ್ ಒಂದು ನಾರ್ಮಲ್ ದುಬೈಯ ವಿಲ್ಲಾ ಹೇಗಿದೆ ಅಂತ ಹೇಳಿ ತೋರಿಸಿದ್ದಾಳೆ. ಓಕೆ, ತೋರಿಸು. ಸೊ ಬನ್ನಿ. ಸೊ ಒಳಗೆ ಬಂದ ತಕ್ಷಣ ನಿಮ್ಗೆ ಬಲಗಾಲಿಟ್ಟು ಒಳಗೆ ಬನ್ನಿ. ಐಶು ಇಲ್ಲ. ಹೌದಾ? ವಾ, ಹಾಗಾದ್ರೆ ಇನ್ನು ವಾರ ಇಲ್ಲಿಗೆ ಬರ್ಬೋದು. ಓಕೆ, ತೋರಿಸ. ಇದು ಬಂದ್ಬಿಟ್ಟು ಸೊ ಇಲ್ಲಿ ಬಂದ್ಬಿಟ್ಟು ಹಾಲ್, ಲಿವಿಂಗ್ ರೂಮ್ ಇದೆ. ಹಿಂದ್ಗಡೆ ಡೈನಿಂಗ್ ಟೇಬಲ್ ಇದೆ. ಹಿಂದ್ಗಡೆ ಡೈನಿಂಗ್ ಟೇಬಲ್ ಇದೆ, ಇಲ್ಲಿ ಎಲ್ಲ ರೆಡಿ ಆಗಿದೆ. ಆಮೇಲೆ ಇಲ್ಲೊಂದು ಹೇಳು. ಸೊ ಇಷ್ಟಾದ್ಮೇಲೆ ಇಲ್ಲಿಗೆ ಬಂದ್ಮೇಲೆ ನಿಮ್ಗೆ ಫ್ರಿಡ್ಜ್ ಎಲ್ಲ ಇರುತ್ತೆ. ಫ್ರಿಡ್ಜ್ ಇದೆ, ಹಾಗೇನೆ ಓವನ್ ಇದೆ. ಎಲ್ಲ ಕಿಚನ್ ಅಸೆಸರೀಸ್ ಇದೆ. ಅವಾಗ ನೆಕ್ಸ್ಟ್ ಹೋಗುವ. ಚಿಕನ್ ಅಂತೆ ಹಾಗೆ ಆಗ್ತದೆ. ಆಕ್ಸೆಸರೀಸ್ ಎಲ್ಲ ಇದೆ. ಸೊ ನೀವು ಹಾಗೇನೆ ರೈಟಿಗೆ ಬಂದ್ರೆ ಇಲ್ಲೊಂದು ಬೆಡ್ರೂಮ್ ಇದೆ. ಸೊ 3 ಬೆಡ್ರೂಮ್ ಇದೆ. 3 ಸಿಂಗಲ್ ಬೆಡ್, ಸಿಂಗಲ್ ಬೆಡ್ ಇದೆ. ಸೊ ಇಲ್ಲೆಲ್ಲ ನೀವು ನೋಡ್ಬೋದು, ಆಕ್ಸೆಸರಿ ಎಲ್ಲ ಇಡ್ಬೋದು ನಮಗೆ. ಚೆನ್ನಾಗಿದೆ ಅನ್ಸುತ್ತಾ? ಸಾಫ್ಟ್ ಇದೆ. ಆಮೇಲೆ ಈ ಕಡೆ ಹೋದ್ರೆ ವಾಶ್ರೂಮ್ ಇದೆ. ಕಾಮನ್ ಟಾಯ್ಲೆಟ್ ಚೆನ್ನಾಗಿದೆ ಆಕ್ಚುಲಿ. ಕಾಮನ್ ಟಾಯ್ಲೆಟ್ ಕ್ಲೀನ್ ಆಗಿದೆ. ಓಕೆ, ಆಮೇಲೆ ಬೇರೆ ಏನಿದೆ? ಇಷ್ಟೇ? ಇಲ್ಲ, ಇನ್ನೂ ಇದೆ ನೋಡಿ. ಓಕೆ, ಇನ್ನೇನಿದೆ? ಬಂದ್ರೆ ಬೆಡ್ರೂಮ್ ಇದೆ. ಬೆಡ್ರೂಮ್ ಅಲ್ಲಿ ನೋಡಿ, ಎರಡು ಬಂಕರ್ ಬೆಡ್ ಇದೆ, ಒಂದು ಮಾಸ್ಟರ್ ಬೆಡ್ ಇದೆ, ಸಿಟ್ಟಿಂಗ್ ಏರಿಯಾ, ರೀಡಿಂಗ್ ಮೇಕಪ್ ಏರಿಯಾ, ವಾರ್ಡ್ರೋಬ್ಸ್, ಅಟ್ಯಾಚ್ ಟಾಯ್ಲೆಟ್. ನಾಟ್ ಬ್ಯಾಡ್, ಒಳ್ಳೆದಿದೆ. ಅಷ್ಟೇ ಲಕ್ಸುರಿಯಸ್ ಇಲ್ಲ, ಬಟ್ ಓಕೆ, ನಮ್ಮ ಇದಕ್ಕೆ ಬಜೆಟ್ಗೆ ಓಕೆ. ಮತ್ತೆ ಈ ಕಡೆ ಬಂದ್ರೆ ಇಲ್ಲಿಗೆ ಬನ್ನಿ. ಈ ಕಡೆ ಬಂದ್ರೆ ನಮ್ಗೆ ಕಿಚನ್ ಇದೆಲ್ಲ ಇಲ್ಲ ಇದೆ. ಎಷ್ಟು ದೊಡ್ಡ ಕಿಚನ್ ಇದೆ. ಇಲ್ಲೂ ಫ್ರಿಡ್ಜ್ ಇದೆ. ಇಲ್ಲೆಲ್ಲ ಇದೆ ಮಾರೆ. ಗ್ಯಾಸ್ ಇದು ಆಕ್ಚುಲಿ ಎಲೆಕ್ಟ್ರಿಕ್ ಅಲ್ಲ, ಎಲ್ಲ ಇದೆ ಮಾರೆ. ಎಲ್ಲ ಇದೆ, ನೀವು ಯೂಸ್ ಮಾಡ್ಬೇಕು ಈಗ ಅಷ್ಟೇ. ಪ್ಲೇಟ್ಸ್ ಎಲ್ಲ ಇದಾನೆಯ ನೋಡಿ. ನಮ್ದು ಐಸ್ ಕ್ರೀಮ್ ತರಬೇಕಲ್ವಾ? ನಾವು ಶಿಫ್ಟ್ ಮಾಡುವೆಲ್ಲ ಶಿಫ್ಟ್ ಮಾಡೋಣ. ಓಕೆ, ಇಷ್ಟೇ ನಾವು ಆಮೇಲೆ ಎಲ್ಲ ಶಿಫ್ಟ್ ಮಾಡಿ ನಿಮ್ಗೆಲ್ಲ ಮೇನ್ ಥಿಂಗ್ಸ್ ಅನ್ನು ಅವಳು ತೋರಿಸ್ತಿಲ್ಲ, ನಾನು ತೋರಿಸ್ತಿದ್ದೇನೆ. ಮೇನ್ ಥಿಂಗ್ಸ್ ಅನ್ನು ಅದು ಅವರದಾಗಿರ್ಬೋದು. ಅದೆಲ್ಲ ಆದ್ಮೇಲೆ ಇಲ್ಲಿ ಮೇನ್ ಅವಳು ತೋರಿಸ್ಲಿಲ್ಲ, ಮೇನ್ ಥಿಂಗ್ಸ್ ಅನ್ನು ನಾನು ತೋರಿಸ್ತಿದ್ದೇನೆ. ವಾಟ್ ಇಸ್ ದಿಸ್? ಇಲ್ಲಿ ಏನಿದೆ? ಬನ್ನಿ. ಇದರಲ್ಲಿ ಫ್ಯಾಮಿಲಿಯಲ್ಲಿ ಕೂತ್ಕೊಂಡು ಸ್ಪೆಂಡ್ ಮಾಡ್ಬೋದು. ಇಲ್ಲಿ ನಿಮ್ದು ಏನಾಗ್ತಿದೆ? ಇಲ್ಲಿ ನಾವಿಲ್ಲೆಲ್ಲ ಅಸಿಸ್ಟೆಂಟ್ ಎಲ್ಲ ಹೈರ್ ಮಾಡಿದ್ದೀವಿ. ಇದೆಂತ ಚರ್ಮುರಿಯಾ? ಚರ್ಮುರಿ ನಾವು ಬಾಡ್ತಿದ್ದೇವೆ ಮೂಲುಂಡಲೆ. ಅವು ಯಾವ ಆತ ಈಗ ಕಡ್ಲೆ ಲಾಸ್ಟ್ ಸನಿ ಉಂಟತ್ತ ಅದೆಂತ ಸನಿಯುವುದು? ಇಲ್ಲಿ ಎತ್ತಿನವರ ಚಾ ಆಗ್ತಾ ಇದೆ.
ಚಾ ಕಪ್ಪು ಕರಿ ಆಗಿದೆ. ಚಾ ಕಪ್ಪು ಕರಿ ಆಗಿದೆ. ಸ್ವಲ್ಪ ಮುಖ ನೋಡುವ. ನೈಟ್ ಆಯಿತು. ಸೊ ಇಲ್ಲಿ ನೋಡಿ ತುಂಬಾ ಟ್ಯಾಲೆಂಟೆಡ್ ಪರ್ಸನ್ಸ್ ಎಲ್ಲ ಇಲ್ಲಿದ್ದಾರೆ. ಒಂದು ಇಬ್ಬರನ್ನ ನಾವು ಸಿಂಗರ್ಸ್ ಅನ್ನ ಕರೆಸಿದ್ದೀವಿ. ಸೊ ಸ್ಟಾರ್ಟ್ ಆಗಲಿ. ಎಂಟರ್ಟೈನ್ಮೆಂಟ್ ಪರ್ಪಸ್ಗಾಗಿ. ಹೌದು, ಫ್ರೀಯಾಗೆಲ್ಲ ಮಾಡ್ತಾರೆ, ಬೇಕಿದ್ರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನಮಗೆ. ಮತ್ತೆ ಇಲ್ಲಿ ಸ್ಪೆಷಲಿಸ್ಟ್ ಚಾರ್ಕೋಲಿಗೆ ಬಾರ್ಬಿಕ್ಯೂ ಸ್ಪೆಷಲಿಸ್ಟ್. ಬಾರ್ಬಿಕ್ಯೂ ಸ್ಪೆಷಲಿಸ್ಟ್ ಅಂತೇನಿಲ್ಲ, ಈಗ ನಾನು ವಿಡಿಯೋ ಮಾಡ್ತಿದ್ದೀನಲ್ಲ ಅದಕ್ಕೆ ಬಂದು. ಅದು ಉರಿ ಅಂತ ಹೇಳ್ತಾರೆ ಅದಕ್ಕೆ, ಉರಿ ಊರ್ಗಿ ಅಂತ ಇಲ್ಲಿ ಆಗ್ತಾ ಇದೆ ನೋಡಿ. ಅಲ್ಲಿ ನೋಡಿ ಗಂಡ ಹೆಂಡತಿ ಇಲ್ಲಿ ಕೆಲಸ ಮಾಡೋದು ಬಿಟ್ಟು ಅಲ್ಲಿ ಅವ್ರದ್ದು ಮಾತುಕತೆ ಆಗ್ತಿದೆ. ನೀವೆಂತ ಮಾಡ್ತಿರೋದಾ? ಟೇಬಲ್ ಅಲ್ಲಿ ಗಿರಿಗಿರನೆ ತಿರುಗಿಸೋದಾ? ದಯವಿಟ್ಟು ನಿಮ್ಮ 2 ಕಿವಿಯನ್ನು ಬತ್ತಿ ಇಟ್ಕೊಂಡು ಬಂದ್ ಮಾಡಿ. ನೀವು ಸ್ವಲ್ಪ ಸಮಯದ ನಂತರ ವಿಕಾರವಾದ ಸ್ವರಗಳನ್ನು ಕೇಳಿದ್ದೀರಿ. ಅಲ್ಲ ಎನರ್ಜಿಯೇ ಇಲ್ಲ. ಮ್ಯೂಸಿಕ್ ಆಗುವಾಗ ಎನರ್ಜಿ ಎಲ್ಲಿಂದ ಬರಬೇಕು? ನೀವು ಏನಾದ್ರೂ ಬಿಸಿ ಬಿಸಿ ಕೊಟ್ಟರೆ ಸಿಗುತ್ತೆ. ಗೆಂಡ ಉಂಟು ಬಿಸಿ ಬಿಸಿ. ಈಗಿರುವುದು ಅದೇ ಸ್ವಲ್ಪ ಸಮಯ ನಂತರ ಸಿಗುತ್ತದೆ. ಹೌದು, ವಿಡಿಯೋದಲ್ಲೇ ಹೋಯ್ತು ನಿಮ್ದು. ಅಯ್ಯೋ, ನಮ್ದು ಈ ಕಡೆ ಬಿಸಿ ಬಿಸಿ ಗೆಂಡವು ಎಂತ ಚಾರ್ಕೋಲ್ ಈಗ ಬಿಸಿ ಬಿಸಿಯಾಗಿ ಗೆಂಡವಾಗಿ ಕನ್ವರ್ಟ್ ಆಗಿದೆ. ಸೊ ಇನ್ನು ನಂತರ ನಾವಿದಕ್ಕೆ ಅದೆಲ್ಲಿದೆ ಕವರ್ ಅದರದ್ದು, ಇದನ್ನು ತೆಗೆದು ಇದರ ಮೇಲೆ ಕವರ್ ಮಾಡಿ ಇಡ್ಬೇಕು. ಆಮೇಲೆ ಚಿಕನ್ ಇಡ್ಬೋದು. ಸೊ ಇನ್ನೊಂದು ಪೋರ್ಷನ್ ಇದೆ ಸಣ್ಣದು ಈ ಕಡೆ, ಇದರಲ್ಲಿ ಉಡ್ಡಿದ್ದು ಪೀಸ್ ಹಾಕಿ ಬೆಂಕಿ ಇಡ್ಬೋದು. ಸೊ ಇಲ್ಲಿ ಒಂದು ಹೋಲ್ ಇದೆ, ಇದರ ಮುಖಾಂತರ ಹೀಟ್ ಟ್ರಾನ್ಸ್ಫರ್ ಆಗ್ತದೆ. ಸೊ ಇದು ಫುಲ್ ಕವರ್ ಮಾಡಿ ಬಂದಿರ್ಬೋದು. ಪ್ರಾಣ ಹೋಗಲಿ. ಸೊ ಅಂತೂ ಇಂತೂ ಈಗ ಬಂದು ಬಿಟ್ಟು ಸೂರ್ಯ ಹೋಗಿ ಚಂದ್ರ ಬಂದಿದ್ದಾನೆ ನೆತ್ತಿಯ ಮೇಲ್ಗಡೆ. ಸೊ ಚಂದ್ರ ಬಂದ ಕಾರಣ ಎಲ್ಲೆಲ್ಲೋ ಕತ್ತಲ ಜೊತೆಗೆ ಬೆಳಕು ತುಂಬಿದ ಲೈಟ್ಸ್ಗಳು ಆನ್ ಆಗಿದೆ. ಸ್ವಿಮ್ಮಿಂಗ್ ಪೂಲ್ ಜಗ 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 ಅಂತ ಜಳ 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 ಜೊತೆಗೆ ಜಗ ಜಗ ಎರಡು ಆಗ್ತಿದೆ. ಇವರು ಶ್ರೇಯಸ್ ಅವರು ಇಲ್ಲಿ ಎಂತಂದು ಕೊಟ್ರಿ, ಎಟ್ಟಿ ಕ್ರಿಸ್ಪಿಯಾಗಿ ಫ್ರೈ ಮಾಡಿದ್ದಾರೆ ನೋಡಿ. ನಾವೆಲ್ಲ ಇಲ್ಲಿ ಕೆಲಸ ಮಾಡ್ತಿದ್ದೇವೆ, ನಾವಿಲ್ಲೆಲ್ಲ ಕೆಲಸ ಮಾಡ್ತಿದ್ದೇವೆ. ಒಬ್ಬಳು ಕೂತ್ಕೊಂಡು ತಿಂತಾ ಇದ್ದಾಳೆ, ನೋಡಿ ಗೆಳೆಯರೆ, ನೋಡಿ ಇದೇ ನಮ್ದು ಇದೇ ನಿಜವಾದ ಸತ್ಯ. ಇಲ್ಲೆಲ್ಲ ರೆಡಿ ಮಾಡಿದ್ಯಾರು? ನಾವೇ ಗೊತ್ತುಂಟ, ಲೇಡೀಸ್ ತಂಡನೇ ರೆಡಿ ಮಾಡಿದ್ದು. ಸ್ವಲ್ಪ ಮುಖ ನೋಡುವ. ನಾನು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಕೂತ್ಕೊಂಡೆ. ನೋಡಿ ನಮ್ದು ಹಾರ್ಡ್ ವರ್ಕರ್ ಐಶು ಮತ್ತೆ ರಕ್ಷಿತಾ ಅವರು ಎಷ್ಟು ಕಷ್ಟ ಪಡ್ತಾ ಇದ್ದಾರೆ. ಬಾಂಬೆ ರವ ಯಾವುದಕ್ಕೆ ಹಾಕ್ತಿದ್ದೀರಿ? ನಿಮ್ದು ಮಾಡುವ ತೇಜು ಮಸಾಲ ಹಾಕಿದ್ದು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದು, ಸಾರಿ ಹೇಳಿ, ಚಿಕನ್ ಪೌಂಡ್ ತೇಜು ಮಸಾಲ
ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹ್ಞೂ ಒಂದು ಎಗ್ ಹಾಕಿ ಹ್ಞೂ ಮಸಾಲೆ ರೆಡಿ ಮಾಡಿ ಒಂದು ಹಾಗೆ ಮಾಡಿ ಮಾಡಿ ಹಾಕಿ ಎಂಕಲ್ನ ಪ್ಲೇಟ್ ವಾಪಸ್ ಬೈಜಿ ಈಗ ಅದು ಎಣ್ಣೆಯಲ್ಲಿ ಬಿಡ್ತಿದ್ದೇವೆ ಟೇಸ್ಟ್ ಅಂತೂ ತೇಜು ಮಸಾಲದ್ದು ಟೇಸ್ಟ್ ಇದೆ, ತುಂಬ ತುಂಬ ಚೆಂದ ಟೇಸ್ಟ್ ಆಗಿದೆ. ನಮ್ಮ ಯತಿನ್ನವರು ಈ ಕಡೆಯಲ್ಲಿ ಸುಟ್ಟು ಕರಕಲಾಗಿದೆ ಅಲ್ವಾ? ನೀವು ಸುಟ್ಟು ಯಾಕೆ ಅದನ್ನೆಲ್ಲ? ಯಾರೋ ಒಬ್ಬರಿದ್ದಾರೆ ಅವರು ಎಂತ ಮಾಡ್ತಿದಾರೋ ಗೊತ್ತಿಲ್ಲ. ಯಾಕೆ ಯಾಕೆ ಸುಡುವುದೆಲ್ಲ? ಇದೇನು? ಅದು ಪನೀರು. ಇದು ಪನೀರಾ? ಪನೀರಿಗೆ ತೆಗೆಯುವಾಗೆಲ್ಲ ಪನೀರ್ ಔಟ್ ಆಗಿರ್ತದೆ ಅಂತ ಹೇಳಿ. ಇದಾಯ್ತಾ ತೆಗಿಬೇಕಾ? ಇಲ್ಲ ಅಲ್ಲ, ಅದು ಆಯ್ತಂತ ಸಾಕಲ್ಲ. ನೋಡಿ ಇದೆಲ್ಲ ಆಗಿಲ್ಲ. ಇದು ಸಾಕಾಯ್ತು. ಆಯ್ತು. ನಾವು ಬೆಂದಿದೆ ಅಂತ ನೋಡೋದು ಈ ಥರ ಚೂರಿಯನ್ನು ಚುಚ್ಚಿ ನೋಡೋದು. ಈಗ ನಾವು ಈ ಕಡೆ ನಮ್ಮ ಬಾರ್ ಕೌಂಟರ್ ಲೊಕೇಶನ್ಗೆ ಬರುವ. ವಾ, ಸೊ ಓಕೆ, ನಿಮ್ದು ಇದೆಂತ ಹೆಸರು? ಇದೆಂತ ಮಾಡ್ತಿದ್ದೀರಿ? ಬ್ಲ್ಯಾಕ್ಬೆರಿ ಜಿನ್ ಫಿಶ್. ಬ್ಲ್ಯಾಕ್ಬೆರಿ ಜಿನ್ ಫಿಶ್ 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 ಓಕೆ. ಇದ್ರಲ್ಲಿ ಎಂತೆಲ್ಲ ಹಾಕಿದ್ದೀರಿ? ನೀರು ಅಡಿಗೆಲ್ಲಿ ಏನಿದೆ? ಲೆಮನ್, ಬ್ಲ್ಯಾಕ್ಬೆರಿ, ಜಿನ್. ಇದನ್ನು ಬ್ಲ್ಯಾಕ್ಬೆರಿ ಅಂತ ತೆಗೆದು ಟಾನಿಕ್ ವಾಟರ್. ಟಾನಿಕ್ ವಾಟರ್. ಎಸ್, ಟಾನಿಕ್ ವಾಟರ್ ಈ ಕಡೆ ಇದೆ. ಓಕೆ, ಇಲ್ಲಿ ಬಗೆ ಬಗೆಯಾದ ಬಿರಿಸ್ಗಳು ಸಹ ಇದೆ. ಉಷ್ಣದ ಜೊತೆಗೆ ತಂಪು ಮಾಡಲಿಕ್ಕೆ ಆಗಿರಬೇಕು. ನೀವು ಒಳ್ಳೆ ಪುಚ್ಕ ಮಾಡ್ತೀರಲ್ವಾ? ಯಾರೇನು ಆಗ್ತಾ ಇಲ್ವಾ? ಯಾರು ಏನು ಆಗ್ತಿಲ್ಲ. ನನಗೆ ಸಾರ ಹಾಕು ಎತ್ತಿನ. ಸಾರಜ್ಜಿ ಎತ್ತಿನ ನನಗೆ ಸಾರ ಹಾಕು ಎತ್ತಿನ. ನಾವೆಲ್ಲ ಒಳ್ಳೆ ಹುಡುಗರು. ಬೆಳಿಗ್ಗೆ ಎದ್ದು ಕೈಕಾಲು ಹೆಲೋ, ಈಗ ಟೈಮ್ ಎಷ್ಟಾಯ್ತು? ಕಾರು ಕಟ್ಟಿ ಚಕ್ರ ಮುಟ್ಟೆ ಹಾಕಿ ಈಗ ಸಮಯ ಬಂದು 9 ಗಂಟೆ 14 ನಿಮಿಷ. 9:15 ಆಯ್ತು ಮಾರೆ. ಇಲ್ಲಿ ಕಿಚನ್ ಡಿಪಾರ್ಟ್ಮೆಂಟ್ ಅಲ್ಲಿ ಐಶು ಅವರು ಫುಲ್ ಕ್ಲೀನಿಂಗ್ ಎಲ್ಲ ಮಾಡ್ತಾ ಇದ್ದಾರೆ. ಇಲ್ಲೆಲ್ಲ ನಮ್ದೆಲ್ಲ ಅಡಿಗೆಲ್ಲ ಆಯ್ತು. ಮತ್ತೊಬ್ರು ಶೆಫ್ ಇಲ್ಲಿದ್ದಾರೆ. ಏನ್ ಮಾಡ್ತಾ ಇದ್ದೀರಾ? ಇಡ್ಲಿ ಬೇಯಿಸ್ತಿದ್ದೀರಾ? ನಾವು ಎಲ್ಲ ಚೆಕ್ಔಟ್ ಆಗಿ ಹೊರಡಿದ್ದೀವಿ. ನೋಡ್ಬೋದು ಇಲ್ಲಿ ವ್ಯೂಸ್ ಎಲ್ಲ ಹೇಗಿದೆ ಅಂತ ಹೇಳಿ. ಹಿಂದ್ಗಡೆನೆ ಬೆಟ್ಟ ಇದೆ ನೋಡಿ. ಬೆಳಿಗ್ಗೆಲ್ಲ ಆ್ಯಕ್ಚುಲಿ ಚೆನ್ನಾಗಿತ್ತು, ವ್ಯೂಸ್ ಎಲ್ಲ ಎಂಜಾಯ್ ಮಾಡಿದ್ವಿ.